ನೀ ಎಂತ ಹುಷಿ ಕಲ್ಲ ಅಂದ್ರೆ ಎಲ್ಲರೂ ಮೈ ತುಂಬ ಕವಚಕ್ಕೆ ಬಂದು ನೀ ಸೆಕೆ ಅಂತ ನೀ ಸಾಯ್ಲಿಕ್ಕೆ ಮಹಾರಾಯ ಎಷ್ಟು ವರ್ಷ ಆಯ್ತು ಇಲ್ಲಿದ್ದು ನಾ ಮಾಡಿದ್ದೇ ಒಂದು ದಾರಿ ಆಗಿತ್ತು, ಯಾರು ಆಕ್ಷೇಪ ಮಾಡಿದವರಿಗೆ ಮಾತೇ ಇಲ್ಲ. ನೀನು ಯಾಕೆ ಅದಕ್ಕೆ ಪ್ರಸಂಗಕ್ಕೆ ಸಿಕ್ಕದವನಿಗೆ ಇನ್ನೊಂದ್ಸರಿ ನಾ ಬದುಕಿಲ್ಲ ಅಂದ್ರೆ ಅಲ್ಲ ಇನ್ನೆಲ್ಲರೂ ಬನ್ನಿ ನೀವು ಹೇಳ್ತಿದ್ದೆ ನಾನು ಹುಡುಕಿ ಹೌದು ಬೇಕಂದ್ರೆ ಹುಡುಕಿ ಕಟ್ಟಿಗೆ ಕಾಷ್ಟ ನಿನ್ನ ಬೆಚ್ಚುಗೆ ಕಾಷ್ಟ ಅಲ್ಲ ನಂಬದಿಂಗೆಲ್ಲ ಕಾಷ್ಟ ಅಂದ್ರೆ ಮತ್ತೆ ಸಕ್ಕರೆ ಕೂಡ್ರೆ ಕಾಷ್ಟ ಕೂಡ್ರೆ ನಿಮ್ಮ ಭಾಷೆಗೆ ಬಾಯಿಗೆ 24 ಗಂಟೆ ಕಾಷ್ಟ ಅದೇ ಕಾಷ್ಟ ಅದೇ ಅಲ್ವೇನು ಇದೆ ಇದು ಇವತ್ತು ಹೆಚ್ಚು ಸೌದಿ ಸಿಕ್ಕಲ್ಲ ಅವರೆಲ್ಲ ದುಡ್ಡು ಒಟ್ಟು ಮಾಡುದು ನನಗೆ ಎದ್ದರ ಬಿಟ್ಟರೆ ಸೌದಿ ಒಟ್ಟು ಮಾಡ್ಲಿ ನೆನಪು ಕೊಡುದು ನಾಟಕದಿಂದ ಬರ್ತದೆ ಮಾತ್ರ ಗುತ್ತಿಗೆ ಹಾಂಗೆ ಸೌದಿ ಕೊಡಿಲ್ಲ ಈಗ ನೆನಪು ಮಾರಿ ಚೆರಿಗೆ ಗದಿ ದೀಪ ಸಾಕು. ನೀನ್ ಇವತ್ತಷ್ಟರಲ್ಲೇ ತೃಪ್ತಿ ಪಡು, ಮನೆಗೆ ಹೋಗುವಾಗ ಅದನ್ನೇ ಹಿಡ್ಕೊಂಡು ಹೋಗು. ನಿನ್ನ ಕ್ಷೇತ್ರ ಮಾತ್ರ ಇದು ಇರ್ಲಿ ಬಿಡ. ಈಗ ನನ್ನ ಹೆಸರು ಕೇಂದ್ರಿಲ್ಲ, ನಿನ್ನ ಹೆಸರು ಲಾಯ್ಕಿತ್ತು ಎಂತದ್ದು ಯಾರಿಗೂ ಇಲ್ಲ, ನಮ್ಮ ಸಂತಾನ ಯಾರಿಗೂ ಇಲ್ಲ. ನಗಾಡಿದ್ದು ವಿಷಾದದಿಂದ ನನ್ನ ವಿಷಯವೂ ಗೊತ್ತಾಗ್ಲಿಲ್ಲವ ಅಂತ. ಚೋಳಿತಾಪುರ ಎಲ್ಲ ಚೋಳಿತಾಪುರಕ್ಕೆ ನೀನ ನೀನೊಂದು ಸೌದಿ ಮಂಡಿ ಹಣಿ ತಂದೆ ಮಕ್ಕಳಿಗೆ ಗುಡ್ನಾಡುದಾ? ಚೋಳಿತಾಪುರ ನನ್ನಂತೆ ಏನು ಕುಶಲ್ ಮಾಡ್ಬೇಡ ಏನು ಇದು ನಂಗೇನು ಸಮಯ ಕಾಣ್ತದೆ. ನಿನ್ನೆ ಹೀಗೆ ಮೆರವಣಿಗೆ ಒಬ್ಬ ಮಂಡಿ ಎಲ್ಲ ಬಿಡಿಸಿ ಬಂದ ಹಿಂಗೆ ಅವ್ರಿಗೆ ಶೋಣಿತಾಪುರ ಅಂತ ಹಂಗ ಒಂದು ವಿಚಾರ ಇಲ್ಲ ಮರ. ಶೋಣಿತಾಪುರದವರಿಗೆ ಯಾರೇ ಬರ್ಲಿ ಮಂಡಿ ಬಿಡಿಸಿ ಹಾಕಂದು ಕಣ್ಕಿ ಹಂಪ್ ಮಾಡ್ಕೊಂಡು ಟೀಗಾಡ್ ಮೀಸಿ ಬಿಟ್ಟು ಎಲ್ಲ ಹೊರಗೆ ಬರ್ಕೊಂಡು ನಿಮ್ಮೂರು ಯಾವ್ದ? ನಮ್ಮೂರು ಶೋಣಿತಾಪುರ ಪೂರ ಬಿಡಿಸ್ಬಿಟ್ಟಲ್ಲ ಇಟ್ಟವಲ್ಲ. ಯಾರೇ ಬರ್ಲಿ ಅವ್ರಿಗೆ ಒಂದಲ್ಲ ಕಡೆಗೆ ಒಂದು ಹೆಸರು ಎಂತಂದ್ರೆ ನನಗೆ ಗೊತ್ತಾಯ್ತು. ಆ ಸುರ ಈ ಸುರ ಮಾಳ್ಗಿ ಸುರ ಅಂದ್ರೆ ನಿನಗೆ ಯಾವಾಗ ಸಿಕ್ಕಿದ್ದವ? ನಂಗೆ ಸಿಕ್ಕಿದ ಸುಮಾರು. ನೀ ಬಾಳ ಕೇಳಕ್ಕೂ ಭಯಬೇಡ. ನೀನು ಆ ಕ್ಷೇತ್ರ ನಾಟಕದ ಕ್ಷೇತ್ರದಲ್ಲೇ ಇದ್ರ ಅಮೂಲ್ಯ ಸಿಗದೆ ಎಲ್ಲ ಹೋಗ್ತಾನೆ. ಒಮ್ಮೊಮ್ಮೆ ಈ ಕ್ಷೇತ್ರಕ್ಕೂ ಕಾಲಿಡ್ಬೇಕೇನು ಗೊತ್ತಾಗ್ತದೆಲ್ಲ. ಹೌದು, ಇವತ್ತು 2 ಕಾಲು ಬೆಚ್ಚಿರಿ. 2 ಕಾಲು ಬೆಚ್ಚಿ ಒಂದ್ಸರಿ ಗುಪ್ಪಳಿಸಿ ಹಾರಿ ನೀವು ಬೆಚ್ಚು ಛದ್ಮವೇಷ ಅಂತ ಮಾಡಿದ್ಯಾ? ಹೌದಾ? ನೀನೇ ನಂಗೆ ಗೊತ್ತಿಲ್ಲ. ಶೋಣಿತಾಪುರದ ದೊರೆ ನಾನು, ದಾರಿಕಾಸುರ ಎನ್ನುವ ಹಾಗೆ. ಅಪ್ಪ ಹುಷಾರಿದ್ರ ಮಾತಾಡ್ದನ ಈಗ ಅವ್ರ ಕೆಲಸ ಮಾಡ್ತಾರೆ. ನೀನು ಸಂತಾನದವನ ನಾನು. ಅಪ್ಪ ಹುಷಾರಿದ್ರ, ಹೆಚ್ಚು ಹುಷಾರಿದ್ರ. ಅವ್ರ ಮಗಲ್ದನ ದಾರಿಕಾಸು ತಮಗೂ ಆಗಲಿಕ್ಕೆಲ್ಲ ದಾರಿಕೆ ನಾಗಶ್ರೀ ಅಂತ ಹೇಳಿ ಅದೇನೋ ಆ ಗಲಾಟಿಗೆ ಔಜಾಯಿ ಹುಟ್ಟಿನಲ್ಲಿ ಒಬ್ಬ ಆಗ ದಾರಿಕೆ ಮಗನೇ ದಾರಿಕಾಸುರ ನೀನಾ? ಅಡ್ಡಿಲ್ಲ, ಗಂಟೆಗೆ ಅರಿಬೇಡ ಕರು ಹಾಕಿ ನೀನ ದಾರಿಕಾಸುರ. ನಾನು ನಿನ್ನ ಹತ್ರ ಸೌದಿ ಸಾದಿ ಅಂಬತ್ತೀನಿ. ಒರ್ಲಿನ ಸೌದಿ ಸಾದಿ ಅಂದಿನ ಹತ್ರ ಮಾತಾಡುದು ಯಾರು? ಹಾಡೇಳ ಆರ್ತಿ ಹಾಡೇಳಿ ನೀ ಮಾತಾಡೋಕಾಯ್ತು. ಸರಿ, ಈಗ ಮುಂದೇನು ಹೇಳ? ಯಾರೋ ನೀನು? ನಾನು ಸೌದಿ ತಪ್ಪು ಬಂದ. ನಿನ್ನ ಅಪ್ಪ ಯಾರು? ನಾನು ಅವರಪ್ಪನ ಸುದ್ದಿ ಕೇಳಿದ್ದಲ್ಲ, ನಿನ್ನ ಅಪ್ಪನ ಸುದ್ದಿ ಕೇಳಿದ್ದು. ಯಾರಂತ ಹೇಳೋದಂದು ಗೊತ್ತಲ್ಲ. ದಾರಿ ಮೇಲೆ ಬಂದರೆಲ್ಲ ನಿಂದೆ ಅಂತ ಕೇಳಿ ಹೇಳೋಕೆ ಹೇಸಿಕಾಯಿ ಹೋಯ್ಕೊಂಡಿತ್ತು. ಅಪಶಕುನ ನೀನು ಬಂದಿಲ್ಲ. ಅಪ್ಪ ಯಾರು ಅಬ್ಬಿ ಯಾರು ಅಂತೆಲ್ಲ ಏನು ಸಂತತಿ ನಕ್ಷೆ ತೆಗಿತೆ? ನಮ್ದು ಸಂತತಿ ನಕ್ಷೆ ತೆಗಿತೀನಿ. ಸಂತಾನದವರು ಯಾರಿದ್ದಾರೆ, ಎಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ? ನಂದು ಬೇಡ ಬಿಡು, ಹೊಯ್ಲಿ ಅಂತ ಸಾಯಿ. ನಿನ್ನ ಅಪ್ಪನ ಹೆಸರು ನಾವು ಸಣ್ಣ ನಮ್ಮದೇನು ಚೆಂಡು ಮೀಸಿ ಎಲ್ಲ ಎಂತಲ್ಲ ಹೀಗೆ ಹೊರದ್ರೆ ಬಾತತ್ತಲ್ಲೇ ಹೊರಗೆ ಹಾಕಿ. ನಿನ್ನ ಅಪ್ಪನ ಹೆಸರು? ನನ್ನಪ್ಪ ಮರ್ಗಯಾಸುರ. ಅವನಪ್ಪ ಬೇಕಾ? ನೀನ್ ಇಲ್ಲಿಗೆ ಬಂದು ನನಗೆ ಕಲ್ಸ್ಲಿಕ್ಕೆ ಬರುದ? ನನ್ನ ಅಪ್ಪಯ್ಯ ಮರ್ಗಯಾಸುರ ಹೇಳಿದ್ದು. ನಮ್ ಕಡೆ ಮರ್ಗಯಾಸುರ ಅಂದ್ರೆ ಅಂತ ಹೇಳ ಈ ಕೊಚ್ಚಕ್ಕಿ ಕೂಡಬಾಗಿ ತಿಳಿ ಬಿಡ್ತಲ್ಲ. ತಿಳಿ ಬಿಡ್ತಾನೆ.
ಅಲ್ಲ ನನಗೆ ಆಸುರ ನೀನ ಒಂದ್ ಹೇಳುವೆ 8 ಹೇಳುವೆ ಅದ್ರ ಹಿಂದೆ ನಿನ್ನ ಅಪ್ಪನ ಹೆಸರು ಅಜ್ಜನ ಹೆಸರು ಹೇಳೋಕತ್ತ ಹೇಳ್ಬೇಕಾ ಏನ ನೀನ ಅಪ್ಪನ ಹೆಸರು ಎಂತ ಹೇಳ್ದೆ ಮರ್ಗಯಾಸುರ ಆಧಾರಿತ ಏನಾದ್ರು ನಿನ್ನ ಅಪ್ಪ ಯೋಧೆ ಅಂತ ಹೇಳುದು ನಿನ್ನ ಹತ್ರ ಆಧಾರ ಸಾಕ್ಷಿ ಏನಾದ್ರು ಇತ್ತ ಇಲ್ಲಲ್ಲ ನನಗೆ ವಿಶ್ವಾಸ ಉಂಟು ನನ್ನನ್ನು ಹುಟ್ಟಿಸಿದವನು ಅವನೇ ಅಂತ ಸರಿ ನಿನಗೆ ಆಧಾರ ನಾ ಕೊಡ್ಬೇಕು ಅಪ್ಪನದ್ದು ನನ್ನ ಹತ್ರ ಇತ್ತು ನೀನ್ ಒಂದ್ ಹೇಳುವೆ 8 ಹೇಳುವೆ ನಮ್ಮ ಸಂತಾನದಷ್ಟು ಹೆಸರು ಹೇಳಬೇಕಲ್ಲ ಸಾಲಿ ಯಾವ ಊರು ಯಾವ್ದು ನಿಂದ ಯಾವ ಊರು ಶೋಣಿತಾಪುರ ನಂದು ಕುಂದಾಪುರ ಗಟ್ಟಿ ಏ ಪುಣ್ಯಾತ್ಮ ಎಂತ ಹೇಳಿದ್ದು ನಮ್ದು ಕುಂದಾಪುರ ಯಾವ್ದದು ಎಲ್ಲುಂಟದು ಅಲ್ಲ ನೀನ್ ಬಾಯಿ ತೆಗೆದು ಕೂಡ ಶೋಣಿತಾಪುರ ಅಂದ್ರೆ ಕೂಡ ನಾವು ಹೇಳುತ್ತಾಗ ಶೋಣಿತಾಪುರ ಗೋಣಿತಾಪುರ ಅಂದ್ರೆ ನೀನ್ ಹೇಳದೆ ನಡೀತಾ ನಂದು ಒಂದಾಗಿ ನಾನು ಶೋಣಿತಾಪುರಕ್ಕೆ ಆಧಾರ ಕೊಟ್ಟೇ ಮಾತಾಡ್ತೇನೆ ನಿನ್ಗೆ ಆಧಾರ ಕೊಡ್ಲಿಕ್ಕೆ ಆಗ್ತದ? ನಾಲ್ಕು ಆಧಾರ ಬೇಕಿದ್ದೀನಿ ಹೆಚ್ಚೊತ್ತಾರಾದ್ರೂ ಕಳಿಸ್ತೀರಿ ನಮ್ಮ ಆಧಾರ ಇಲ್ಲ ನಮ್ದು ಆಧಾರ ಇಲ್ಲ ನೀ ಎಂತ ಆಧಾರ ಕೊಡುತ್ತಾ ನಮ್ದು ಆಧಾರ ಅಂದ್ರೆ ಅದು ಸಂತಾಂತಿಕರೆಲ್ಲ ಏನ್ ಕರೆದಿರು ನಂಗೆ ಗೊತ್ತಿಲ್ಲ ನಾವಿಟ್ಟ ಹೆಸರು ಕುಂದಾಪುರ ಯಾಕೆ ಹೇಳು ಎಲ್ಲಿ ಅನ್ಯಾಯ ಇಲ್ಲ ಎಲ್ಲಿ ಹಿಂಸೆ ಇಲ್ಲ ಎಲ್ಲಿ ಮೋಸ ಇಲ್ಲ ಎಲ್ಲಿ ವಂಚನೆ ಇಲ್ಲ ಅದು ಯಾವುದೂ ಇಲ್ಲದೆ ಊರಿನಲ್ಲಿ ವಿಶ್ವಾಸದ ಸೌಧದ ಮೇಲೆ ಪ್ರೀತಿ ನ್ಯಾಯ ವಿಶ್ವಾಸ ಸತ್ಯದ ಕುಂದವನ್ನ ಕಟ್ಟಿಕೊಂಡಿರುವ ಊರೇ ಕುಂದಾಪುರ ಅಂತ ಹೇಳಬೇಕು ಸಾಧಿಸ್ಬೇಕಾಯ್ತಾ ಇಲ್ಲ ಮಾತಾಡುವವರ ಸಂಖ್ಯೆಗೆ ಏನೂ ಕೊರತೆ ಇಲ್ಲ ಹಾಗಂತ ಮಾತಿಗೊಂದು ಆಧಾರ ಕೊಟ್ಟು ಮಾತಾಡಬೇಕು ಆಧಾರ ಕೊಟ್ಟು ಮಾತಾಡಿದ್ದಕ್ಕೆ ಎಂತ ಮಾಡೋಣ ಬೇ ಮುಗಿಸ್ ಗೆಂಟ ಅನಿಸ್ತಿಲ್ಲ ನಿಮಗೂ ಬೇಕಾಕೊಂಡ ನಮ್ಗೆ ಕಾರ್ ಹುಸ ಕಟ್ಟದಂಗೆ ಅಲ್ಲಿ ಅದೇ ತಪ್ಪದ ಬೇಡ ಗೊತ್ತಿದ್ರಂಗೆ ಎಲ್ಲಿಗೆ ಹೊರಟದ್ದ ಎಲ್ಲಿಗೆ ಹೊರಟ ನೀನ್ ಆಗಲ್ಲ ಕೇಂದ್ರಿಯಲ್ಲ ನಿನ್ನ ಸಂತಾನದರ್ ಹಿಂಗೆ ನಮ್ಮ ಸಂತಾನದರ್ ಗೊತ್ತಾ ಕೇಂದ್ರಿಯಲ್ಲ ನನ್ನ ಸಂತಾನದರ್ ಅಷ್ಟು ಗೊತ್ತ ಹೌದಾ ಯಾರು ಅಕ್ಕು ಅಕ್ಕಣಿ ಒಕ್ಕು ಅಣ್ಣಯ್ಯ ಸುಬ್ಬ ಜಬ್ಬ ಸೊಂಕು ಎಂಕು ಚೆಂಕು ಶಿವರು ಅಣ್ಣಪ್ಪ ಶಿವರಾಮ ಜಗನ್ನಾಥ ಮಾಬ್ಲ ರಾಮ ಶೀನ ಸಂಜು ಪಂಜು ಮಂಜು ಎಂಟ ಬಚ್ಚ ಬಡಿಯ ಸದಿಯ ಹಳಿಯ ತಿಮ್ಮ ಗಣಪ ಅವ್ರ ಮಗ ಸೌದಿ ಸದಿಯನ ನೀನ್ ಹೇಳ್ತ್ಯಾ ಮುರುಗಿ ಅಕ್ಷರ ಎಂತ ಮುರುಗಿ ಅಕ್ಷರ ಮುರುಗಿ ಅಕ್ಷರ ವಚ್ಚಿನ ಬೇಡ ಸುತ್ತ ಇನ್ನೊಂದ್ಸರಿ ಹೇಳು ಒಕ್ಕು ಅಕ್ಕಣಿ ಒಕ್ಕು ಅಣ್ಣಯ್ಯ ಇದು ಬಾಯಿ ಪಾಠ ಅಂತ ಬಾಯಿ ಪಾಠ ಇಲ್ಲಿ ಮೂಗು ಪಾಠ ಇಲ್ಲಿ ನಿಮ್ಮಲ್ಲಿ ಒಂದೇ ಗೊತ್ತಾಗಿಲ್ಲ ನಮಗ ಇವತ್ತು ಬಾ ಇದ ನೀನು ಎಲ್ಲಿ ನಿಲ್ಸ್ತ ನಾವೀಗ ಎಲ್ಲಿಂದ ಬಂದೆ ಅವ್ರ ಮನೆ ಹೋಗಿದ್ಯಾ ಅಲ್ಲ ಈಜಿ ಬದಿಯಿಂದ ಪುಣ್ಯಾತ್ಮ ಯಾವ ಕಡೆ ಸೊತ್ತಿದ್ದೆ ಕೇಳಿದೆ ಓ ನಾ ವಾಸ್ತು ಕೇಂದ್ರದಂದು ಹೇಳ್ಬೋದು ಅಲ್ಲ ಇದು ನಾನು ಕಾಡಿಂದ ಸೌದಿ ತಗೊಂಡು ಕಾಡು ಹೌದು ಸೌದಿ ಸೌದಿ ಮೊದಲು ನಮ್ಮೊಟ್ಟಿಗೆಲ್ಲ ಜನ ಇದ್ದಿತ್ತು ಕೆಲವೊಂದು ಸೌದಿ ಕರ್ಕೊಂಡು ಅವ್ರೇನ್ ಕೆಲಸ ಮಾಡುವುದಲ್ಲ 2 ಸೌದಿ ಚೆಪ್ಪ ತಕೊಂಡ್ ಮರೆ ಅಲ್ಲೇ ಮರಕ್ಕೆ ಬಡಿತೆ ಬಡಬಡ ಬಡಬಡ ನೀವಿಲ್ಲೆಲ್ಲ ಆತೆಲ್ಲ ಮರೆ ಹೋಯ್ ನೀನ್ ಕಳಿಸಿದ ಎಲ್ಲಿ ಕಾಣ್ಕೊ ಹಿಂಗೆ ಹೌದಾ ಹೌದಾ ಹಾ ಇನ್ನೊಬ್ಬ ಕರೆದ್ರ ಕೈ ಅಲ್ಲೆಲ್ಲ ಹೊಳಿ ಬದಿಂಗೆ ಕೆರಿ ಬದಿಂಗೆ ನೀರು ಮಾಡಿದ್ರೆ ಸರಿ ಈ ನಾಗನಿಗೆಲ್ಲ ಖುಷಿ ಕಾಣ ಅದು ಎಂತದು ಈ ಕ್ಯಾದಿಗೆ ಹೂ ಕೊಟ್ಟು ಕ್ಯಾದಿಗೆ ಮಾವ್ಲ ಅವನಲ್ಲೇ ಕಳಿಸಿದ್ವಿ ನೀನ್ ಸೌದಿ ಬರಬೇಡ ಕ್ಯಾದಿಗೆ ಅದೇ ಅದೇ ಅದಕ್ಕೋಸ್ಕರ ಈ ಸೌದಿ ಅಂದ್ರೆ ಕೂಡ ಸಸಾರ ಮಾಡ್ಬೇಡ ಅದು ಕಷ್ಟವೇ ಇತ್ತು ಗೊತ್ತಾಗಿಲ್ಲ ನಿನ್ನಂತವರಿಂದಲೇ ಕಾಡು ಹಾಳಾಗ್ತಾ ಇದ್ದದ್ದು ಮರ ಸರ್ವನಾಶ ಆಯ್ತದ್ದು ಆಗ್ತಾ ಇದ್ದದ್ದು ಅಂದ್ರೆ ನೀ ಬೆಳಗತ್ತೆ ಎದ್ದಾಸಿಂಗ್ ಅಲ್ಲಿಗೆ ಹಾಕು ನಿನ್ನಿಂದ ಕಾಡು ಉಳಿತು ನೀನು ನೀನು ಮಾತಾಡುವುದು ಮಾರಾಯ ಪುಣ್ಯಾತ್ಮ ಪರಿಸರ ಸರ್ವನಾಶ ನಿನ್ನಿಂದ ಅಂತ ಹೇಳಿದ್ದು ನಾನು ಕಾಡಿನ ವಿಶ್ವಕೋಶ ನನ್ನ ಕರೀತಾರ ಮರ ನಿನ್ನ ಚೋಳಿತಾಪುರದ ವಿಶ್ವಕೋಶ ಕರೀತಾರ ಚೋಳಿತಾಪುರಕ್ಕಲ್ಲ 3 ಲೋಕಕ್ಕೂ ನಾವೇ ಏನು ಹೌದಾ ಸಾಯಿಲಿ ಕಟ್ಟಿಗೆ ಕಡಿತೀಯಲ್ಲ ಯಾವ್ಯಾವ ಜಾತಿ ಮರ ಉಂಟಾ ಅಂತ ಆದ್ರೂ ಗೊತ್ತಾ ಬರೇ ಹಣ ಮಾಡುದು ಮಾತ್ರವಾ ಎಲ್ಲ ಗೊತ್ತ ನಂಗೆ ಹತ್ತಿ ಮತ್ತಿ ಹತ್ತಿ ಹಂಗಾರ ಅಂಡಾರ್ ಕರವಿರ ಕಟ್ಟಿ ನುಕ್ಕಿ ತ್ವರ್ನುಕ್ಕಿ ಹೊಳಿ ನುಕ್ಕಿ ಚಾರ್ ಚಟ್ಟಿ ಚಾಂಪಿ ಜುಳ್ಕ ಸೂಲ್ಕ ಹಾಲಿ ಕೋಳಿ ಅಂಡಾರ ನಿನ್ನ ಅಜ್ಜಿ ಒಬ್ರು ಬೇಕಾಗಿತ್ತು ನನಗೆ ಯಾಕೆ ನಿನ್ನ ಅಜ್ಜಿ ಮನೆಗೆ ಒಬ್ಬರೇ ಕೂತೀರಾ ನಿನ್ನ ಬಾಯಿ ಹಾಕಿದ ಯಾವುದು ಒಂದು ನನ್ನ ಬಾಯಿಗೆ ಬದಿ ಹಾಕಿದ್ದಲ್ಲ ನನ್ನ ಬಾಯಿಗೆ ಎಣ್ಣೆ ಪಾಚಿ ಅಂತೇಳಿ ಸ್ವಾಸಿ ಹಾಕಿ